ಸರ್ಕಾರದಿಂದ ಬರುವಂತಹ ಎಲ್ಲ ಅನುದಾನಗಳನ್ನ ಗುಜ್ಜಾಡಿ ಗ್ರಾಮ ಪಂಚಾಯತ್ ಪಿಡಿಒ ದಲಿತ ಕುಟುಂಬಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತಿದ್ದಾರೆ. ಎಲ್ಲಿಂದಲೂ ಬಂದ ಕೆಲವೊಬ್ಬ ದಲಿತ ಮುಖಂಡರುಗಳು ಪಿಡಿಒ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿರುವುದು ಖಂಡನೀಯ ಎಂದು ದಲಿತ ಮುಖಂಡ ಮಂಜುನಾಥ ಗುಜ್ಜಾಡಿ ಹೇಳಿದರು. ಅವರು ಗುಜ್ಜಾಡಿ ಪಿಡಿಒ ಅವರನ್ನ ಅಮಾನತುಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಿರುವ ದಲಿತ ಸಂಘರ್ಷ ಸಮಿತಿಯ ನಡೆಯನ್ನ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಗುಜ್ಜಾಡಿ ಘಟಕದ ವತಿಯಿಂದ ಪಂಚಾಯತ್ ಅಧ್ಯಕ್ಷ ತಮ್ಮಯ್ಯ ದೇವಾಡಿಗ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಲಿತರ ಶಿಕ್ಷಣಕ್ಕೆ ನೀಡಿರುವ ಶೇಕಡಾ 25 ನಿಧಿಯನ್ನ ಹೇಗೆ ಬಳಸಿಕೊಳ್ಳಬೇಕು ಎಂದು ಚರ್ಚಿಸಲು ದಲಿತರ ಸಮ್ಮುಖದಲ್ಲೇ ಸಭೆ ನಡೆಸಲಾಗಿತ್ತು. ಅಲ್ಲಿ ನಾವೆಲ್ಲರೂ ಸಲಹೆ ನೀಡಿದ್ದೆವು. ನಮ್ಮ ಸಲಹೆಯಂತೆ ದಲಿತ ಕುಟುಂಬಗಳಿಗೆ ಅತ್ಯುತ್ತಮ ಗುಣಮಟ್ಟದ ನೀರಿನ ಟ್ಯಾಂಕ್ ನೀಡಿದ್ರು. ಇದಕ್ಕೆ ಸ್ಥಳೀಯ ದಲಿತರ್ಯಾರೂ ವಿರೋಧ ಮಾಡಿರಲಿಲ್ಲ. ಇದೀಗ ಎಲ್ಲಿಂದಲೋ ಬಂದ ದಲಿತ ಮುಖಂಡರು ಬೇರೆ ಬೇರೆ ಭಾಗಗಳಿಂದ ಜನರನ್ನ ಕರೆಸಿ ಪಂಚಾಯತ್ ಎದುರು ಪ್ರತಿಭಟನೆ ಮಾಡಿ ಪಿಡಿಒ ಅವರನ್ನ ವಾರದೊಳಗೆ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ವಿಚಾರದಲ್ಲಿ ಪಿಡಿಒ ಯಾವುದೇ ತಪ್ಪನ್ನ ಮಾಡಿಲ್ಲ. ದಲಿತ ಮುಖಂಡರು ಮಾಡಿರುವ ಆರೋಪಗಳನ್ನು ತನಿಖೆ ಮಾಡಿ ಬಳಿಕ ಕಾನೂನು ಕ್ರಮ ಜರುಗಿಸಿ ಏಕಾಏಕಿಯಾಗಿ ಪಿಡಿಒ ಕುಮಾರಿ ಅನಿತಾ ಅವರನ್ನ ಅಮಾನತುಗೊಳಿಸಿದ್ರೆ ಸ್ಥಳೀಯ ದಲಿತರನ್ನ ಸೇರಿಸಿಕೊಂಡು ಉಗ್ರ ಹೋರಾಟವನ್ನ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ನಮ್ಮ ಗ್ರಾಮ ಪಂಚಾಯತಿಯಿಂದ ಪಿಡಿಒ ಆಗಲಿ ಯಾವುದೇ ಮೆಂಬರ್ ಆಗಲಿ ಯಾವುದೇ ನಮಗೆ ಲೋಪ ಮಾಡಲಿಲ್ಲ. ಇಷ್ಟುವರೆಗೂ ನಾವು ಕೇಳಿದ ಯಾವುದೇ ಸೌಲಭ್ಯವನ್ನು ಕೊಡ್ತಾ ಇದ್ರು. ಇನ್ನು ಮುಂದೆ ಸಹ ಕೊಡಲಿಕ್ಕೆ ಅವರು ಕೆಲಸ ಮಾಡ್ತಾಯಿದ್ರು. ಮತ್ತು ಸಿಂಟೆಕ್ಸ್ ಒಳ್ಳೆ ಕಳಪೆ ಮಟ್ಟದ ಸಿಂಟೆಕ್ಸ್ ಕೊಡಲಿಲ್ಲ. ಒಳ್ಳೆ ಕ್ವಾಲಿಟಿ ಸಿಂಟೆಕ್ಸ್ ಕೊಟ್ಟಿದ್ರು. ಎಲ್ಲದೂ ನಾ ಕೇಳಿದಾಗ ನಮ್ಮ ಪಂಚಾಯತಿಗೆ ಎಲ್ಲರೂ ಕೊಟ್ಟಿದ್ರು. ಎಲ್ಲದೂ ಕೊಟ್ಟಿರು. ಟ್ಯಾಂಕಿ ಮನೆ ಪ್ರತಿಯೊಂದು ಕೊಟ್ಟಿರು. ಇನ್ನು ಬಾಮಿಗೆ ಒಂದು ಅರ್ಜಿ ಆಗಿದ್ದು ಬಂದ್ರೆ ಅಷ್ಟೇ. ಹಾಂ, ಒಳ್ಳೆ ಕೆಲಸ ಮಾಡಿದ್ರು. ಒಳ್ಳೆ ನಮಗೆಲ್ಲ ಕೊಟ್ಟಿದ್ರು. ಟ್ಯಾಂಕಿನೂ ಒಳ್ಳೆ ನಾವು ನೀರು ತುಂಬ್ತೇವೆ. ತಾಲೂಕು ಪಂಚಾಯತಿಯ ಸದಸ್ಯನಾಗಿ ಆಯ್ಕೆ ಮಾಡಿದಲ್ಲದೆ ನಿಮಗೆ ಇದಕ್ಕಿಂತ ದೊಡ್ಡ ಮರ್ಯಾದೆ ಯಾವುದು ಕೊಡಬೇಕು? ಹಿಂದೊಂದು ಮುಂದೊಂದು ಡಬಲ್ ಗೇಮ್ ಮಾಡಿ ನೀವು ಮಾಡಿದರೆ ಮುಂದಿನ ದಿನದಲ್ಲಿ ನಿಮ್ಮ ವಿರುದ್ಧವೇ ನಾವು ಪರಿಶಿಷ್ಟ ಜಾತಿಯನ್ನದೇ ನಾವು ತಿಳಿಯದೆ ನಾವು ನಿಮ್ಮ ವಿರುದ್ಧವೇ ನಾವು ಹೋರಾಟ ನಡೆಸಬೇಕಾದ ಅನಿವಾರ್ಯ ಸಹ ಬರ್ಬೋದು. ಅದಕ್ಕೆ ಅವಕಾಶ ನೀವು ಖಂಡಿತವಾಗಿ ಕೊಡಬಾರ್ದು. ಮತ್ತು ಗಿಳಿಯಾರ್ ಮಂಜುನಾಥ್ ಉಡುಪಿಯಿಂದ ಬಂದು ಇಲ್ಲಿ ದೊಡ್ಡ ದೊಡ್ಡ ಮಾತಾಡಿ ನಾವು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ನಾವು ಧರಣಿ ಮಾಡ್ತೇವೆ ಅಂತೇಳಿ ಅಂಥ ಒಂದು ಅವ್ಯವಹಾರ ಇಲ್ಲಿ ಏನು ನಡೆದಿದೆ ಅಂತ ಯಾವ ಗ್ರಾಮಸ್ಥನನ್ನು ಕೇಳಲಿಲ್ಲ. ನಾನೊಬ್ಬ ದಲಿತ ನಾಯಕನನ್ನುವ ಹುಮ್ಮಸ್ಸು ಅವರಿಗೆ ಅಹಂಕಾರ. ಯಾಕಂತ ಹೇಳಿದರೆ ದಲಿತ ನಾಯಕನಾದವನಿಗೆ ಈ ಗ್ರಾಮದ ಈ ಭಾಗದ ಜನರನ್ನು ಪ್ರಶ್ನಿಸಿ ಯಾವುದು ಸಿಕ್ಕಲಿಲ್ಲ, ನಿಮಗೆ ಏನು ಸಿಕ್ಕಿದೆ, ಇಲ್ಲಿ ಏನು ಆರೋಪ ಅಂತ ತಿಳಿಯದೆ ಏಕಾಏಕಿ 4 ಜನರನ್ನು ತಗೊಂಡು ಬಂದು ಜನರಿಗೆ ಇಲ್ಲಿ ತೊಂದರೆ ಕೊಡುವುದಲ್ಲದೆ ಆಫೀಸ್ ಕರ್ತವ್ಯಕ್ಕೂ ಸಹ ಅವರು ಅಡ್ಡಿಪಡಿಸಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.